ಮೂಡಬಿದಿರೆಯಲ್ಲಿರುವ ಸೂರಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಅರಣ್ಯ ವಲಯಾಧಿಕಾರಿ ಪಿ ಶ್ರೀಧರ್ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಪ್ರಪಂಚದೆಲ್ಲೆಡೆ ಪ್ರಕೃತಿ ಬಹಳಷ್ಟು ಅನಾಹುತ ಸೃಷ್ಟಿಸಿದೆ. ಮನುಷ್ಯನಿಗೆ ಎಲ್ಲ ಅರಿವಿದ್ರೂ ಪ್ರಾಕೃತಿಕ ವಿಕೋಪಗಳಿಗೆ ಮನುಷ್ಯನೇ ಪರೋಕ್ಷ ಕಾರಣವಾಗ್ತಿದ್ದಾನೆ ಎಂದು ಹೇಳಿದ್ರು. ಯಾರು ಭೂಮಿಯನ್ನು ಹಿಡಿದು ಬೆಳಿಗ್ಗೆ ಎದ್ದ ಕೂಡಲೇ ಭೂಮಿಯನ್ನು ಹಿಡಿದು ನಮಸ್ಕಾರ ಮಾಡೋದಿಲ್ವಾ? ಜಪಾನ್ ದೇಶದ ಜನ ಬೆಳಿಗ್ಗೆ ಎದ್ದ ಕೂಡಲೇ ಭೂಮಿಯನ್ನು ನಮಸ್ಕಾರ ಮಾಡ್ತಾರೆ, ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ, ಚಂದ್ರನಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅರ್ಥವೀಸ್ ಕೇಳಿದ್ದೀರಾ? ನಾನು ಈಗ ಅದೇ ಹೇಳಿದ ಭೌಗೋಳಿಕ ಪರಿಸರ, ಈ ಭೌಗೋಳಿಕ ಪರಿಸರವನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ರೆ ಹೇಗೆ ಭೂಮಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ, ನದಿಗಳು ರೋಡ್ ಮೇಲೆ ಹೇಗೆ ಬರ್ತದೆ ಅನ್ನೋದಕ್ಕೆ ಕೊಡಗು ಮತ್ತೆ ಕೇರಳದ ಸಾಕ್ಷಿಯಾಗಿದೆ. ಸಂಸ್ಥೆಯ ವಠಾರದಲ್ಲಿ ಗಿಡ ನೆಡುವ ಮೂಲಕ ವನ ಮಹೋತ್ಸವವನ್ನ ಆಚರಿಸಲಾಯಿತು. ಇನ್ನು ಕೃಷ್ಣಾಷ್ಟಮಿ ಹಬ್ಬದ ಪ್ರಯುಕ್ತ ಶಾಲಾ ವಿದ್ಯಾರ್ಥಿಗಳಿಗೆ ಮುದ್ದು ಕೃಷ್ಣ ಸ್ಪರ್ಧೆ ನಡೆಯಿತು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ರೇವಣ್ಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್, ರೋಟರಿ ಮಂಗಳೂರು ಸೆಂಟ್ರಲ್ ಅಧ್ಯಕ್ಷ ಸಂತೋಷ್ ಶೇಟ್, ಬಶೀರ್ ಬೈಕಂಪಾಡಿ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮೊಹಮ್ಮದ್ ಕರಂಬಾರ್, ಅಜಿತ್ ಬೈಕಂಪಾಡಿ, ವಿಕ್ರಮ್ ಕುಟಿನ, ಪ್ರಾಂಶುಪಾಲೆ ವಿಮಲಾ ಶೆಟ್ಟಿ, ದಿವ್ಯಾ ಚೋಕಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಅರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.